ಇಂದು ನಡೆದಾಡುವ ದೇವರು ಶ್ರೀ ವಿದ್ಯಾ ದಾಸೋಹಿ ಸಿದ್ಧಗಂಗಾ ಮಠ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ 4ನೇ ಸಂಸ್ಕರಣೋತ್ಸವ ಕಾರ್ಯಕ್ರಮವು ಶ್ರೀ 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 ಸಿದ್ಧಗಂಗಾ ಸ್ವಾಮಿ ನೇತೃತ್ವದಲ್ಲಿ ನಡೆಯಿತು. ಬೇಲಿ ಮಠದ ಶಿವರುದ್ರ ಸ್ವಾಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀಗಳ ಜನ್ಮದಿನದಂದು ದಾಸೋಹ ದಿನವನ್ನಾಗಿ ಆಚರಿಸಲಾಗುವುದು. ಇಡೀ ರಾಜ್ಯದಲ್ಲಿ ಈ ದಾಸೋಹ ಕಾರ್ಯಕ್ರಮಗಳನ್ನ ಮಾಡಲಾಗುವುದು ಮತ್ತು ಸಿದ್ಧಗಂಗಾ ಮಠ ಕ್ಷೇತ್ರದಲ್ಲಿ ದಾಸೋಹಕ್ಕಾಗಿ ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡಲಾಗುವುದು. ವಿಶ್ವ ದಾಖಲೆಯನ್ನು ಅಕ್ಷರ ದಾಸೋಹ ದಿನದಂದು ನಾವು ಮಾಡುತ್ತೇವೆ ಎಂದರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಪಿ ಸೋಮಶೇಖರ್ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾನು ಕಳೆದ ಬಾರಿ ಬಂದಾಗ ನಾನು ಹೇಳಿದ್ದೆ, ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳ ಜನ್ಮದಿನದಂದು ದಾಸೋಹ ದಿನವೊಂದು ಮಾಡ್ತೀವಿ ಅಂತ ನಾನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದೇನೆ ಸರ್ಕಾರದಿಂದ. ಅದನ್ನು ಜನ್ಮದಿನದಂದು ನಾವು ಇಡೀ ರಾಜ್ಯದಲ್ಲಿ ದಾಸೋಹದ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ, ವಿಶೇಷವಾಗಿ ಮಠ ಮಾನ್ಯಗಳೆಲ್ಲೆಲ್ಲಿದ್ದಾವೆ ಅಲ್ಲಿ ದೊಡ್ಡ ಪ್ರಮಾಣದ ದಾಸೋಹಗಳನ್ನು ಮಾಡುವ ಮುಖಾಂತರ ಮತ್ತು ಈ ಕ್ಷೇತ್ರಕ್ಕೆ ದಾಸೋಹಕ್ಕಾಗಿ ದೊಡ್ಡ ಒಂದು ವ್ಯವಸ್ಥೆಗಳನ್ನು ಮಾಡುವ ಮುಖಾಂತರ, ವಿಶಿಷ್ಟವಾಗಿ ಆಚರಣೆಯನ್ನು ಮಾಡೋ ಮುಖಾಂತರ ದಾಸೋಹ ದಿನವನ್ನು ನಾವು ಮಾಡ್ತೇವೆ. ಅದು ಆ ಪರಿಕಲ್ಪನೆ ಇಡೀ ವಿಶ್ವದಲ್ಲೇ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಒಂದು ವಿಶ್ವ ದಾಖಲೆಯನ್ನು ದಾಸೋಹದಿಂದಂದು ನಾವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೆವು. ಬಸವಣ್ಣವರ ವಿಚಾರಗಳು ಪ್ರಸ್ತಾಪ ಆಯಿತು. ನಾನು 2 ನಿಮಿಷದಲ್ಲಿ ಮುಗಿಸ್ತೇನೆ. ನಾವು ಮಾತನಾಡುವಾಗ ಭಾಳ ಸತಿ ಬಸವಣ್ಣನ ವಿಚಾರ ಇಂದು ರಿಲೆವೆಂಟ್, ಇಂದು ಕೂಡ ಪ್ರಸ್ತುತ ಅಂತ ನಾವು ಮಾತಾಡ್ತೀವಿ. ಬಸವಣ್ಣ ಇಂದೂ ಪ್ರಸ್ತುತ ಅಂತಂದರೆ ನಾವು ಸಂತೋಷ ಪಡಬೇಕಾ ಅಥವಾ ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡ್ತೀವಿ.